ಎಲ್ಲಿಯಾದ್ರೂ ಕೋವಿಡ್ ಬಂದಿರತಕ್ಕಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಮನಮೋಹನ್ ಸಿಂಗ್ ಇರ್ತಿದ್ರು ಏನಾಗ್ತಿತ್ತು ಬಂಧುಗಳೇ? ಮನಮೋಹನ್ ಸಿಂಗ್ ಇರ್ತಿದ್ರೆ ಲಸಿಕೆಯನ್ನು ಕಂಡು ಹುಡುಕ್ತಿರ್ಲಿಲ್ಲ. ಲಸಿಕೆಯನ್ನು ಕಂಡು ಹುಡುಕಿದ್ರು ಸಮೇತ ಮೊದಲಿಗೆ ಸೋನಿಯಾ ಗಾಂಧಿಗೆ ಕೊಡ್ತಿದ್ರು, ಎರಡನೇ ಲಸಿಕೆಯನ್ನ ಪ್ರಿಯಾಂಕಾ ಗಾಂಧಿಗೆ ಕೊಡ್ತಿದ್ರು, ಮೂರನೇ ಲಸಿಕೆಯನ್ನ ರಾಹುಲ್ ಗಾಂಧಿಗೆ ಕೊಡ್ತಿದ್ರು, ನಾಲ್ಕನೇ ಲಸಿಕೆಯನ್ನ ವಾದ್ರಾಣ್ಗೆ ಕೊಡ್ತಿದ್ರು. ಉಳಿದ್ರೆ ಮನಮೋಹನ್ ಸಿಂಗ್ಗೆ, ಸಿದ್ದರಾಮಣ್ಣನಿಗೆ, ಖರ್ಗೆಗೆ, DK ಶಿವಕುಮಾರ್ಗೆ ಕೊಡ್ತಿದ್ರು. ಇಲ್ಲದಿದ್ರೆ ಎಲ್ಲರೂ ಸ್ಮಶಾನಕ್ಕೆ ಹೋಗ್ತಿದ್ರು. ನರೇಂದ್ರ ಬಂಧುಗಳೇ, ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ, ರಾಷ್ಟ್ರವಾದದ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಿ ರಾಮನಗರವನ್ನು ಅಭಿವೃದ್ಧಿ ಮಾಡುವುದಕ್ಕೆ ನೀವು ಆಶೀರ್ವಾದ ಮಾಡಿ ಅಂತ ಕೇಳಲಿಕ್ಕೆ ಬಂದಿದ್ದೇನೆ. ನನಗೆ ವಿಶ್ವಾಸ ಇದೆ, ನೀವು ಹಾಕುವ ಒಂದೊಂದು ಮತವು ರಾಮನಗರವನ್ನು ಅಭಿವೃದ್ಧಿ ಮಾಡುತ್ತೆ. ಹಿಂದೆ ಹಾಕಿರುವ ಒಂದು ಮತ ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣಕ್ಕೆ ಕಾರಣೀಭೂತ ಆಗಿದೆ. ನೀವು ಹಾಕಿರುವ ಒಂದು ಮತ ಕಾಶಿ ಕಾರಿಡಾರ್ನ ಬದಲಾವಣೆ ಆಗಿದೆ. ನೀವು ಹಾಕಿರುವ ಒಂದು ಮತ ಮೈಸೂರು ಬೆಂಗಳೂರಿನ ದಶಪಥ ರಸ್ತೆಯಾಗಿ ಪರಿವರ್ತನೆ ಆಗಿದೆ. ನೀವು ಹಾಕಿರುವ ಒಂದು ಮತ ಈ ದೇಶದ 150 ಕೋಟಿ ಜನರನ್ನ ಕೋವಿಡ್ ನಲ್ಲಿ ಬದುಕಿಸಿದೆ. ಹಾಗಾಗಿ ನಿಮ್ಮಲ್ಲಿ ಆಶೀರ್ವಾದ ಕೇಳ್ತೇನೆ ಬಂಧುಗಳೇ. ಈ ಬಾರಿಯ ಚುನಾವಣೆಯಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಿ ಎಂದು ಕೇಳಿ. ಭಾರತ್ ಮಾತಾ ಕೀ. ಎಲ್ಲರೂ ಮುಷ್ಟಿಯನ್ನ ಬಿಗಿ ಮಾಡಿ ಜೈ ಜೈಕಾರವನ್ನು ಹಾಕಬೇಕು. ಅದರ ಮುಖಾಂತರ ಜನತಾ ದಳವನ್ನ, ಕಾಂಗ್ರೆಸ್ ಅನ್ನ ಈ ಜಿಲ್ಲೆಯಿಂದ ಕಿತ್ತೊಳೆಯಬೇಕು. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಒಂದೇ 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 ನರೇಂದ್ರ ಮೋದಿ ಕಿ, ನರೇಂದ್ರ ಮೋದಿ ಕಿ, अमित शाह जी की, जयप्रकाश नड्डा जी की, जयप्रकाश नड्डा जी की, येडियुरप्पा जी की, येडियुरप्पा जी की, येडियुरप्पा जी की, बोम्माई जी की, बोम्माई जी की. ಮಾಗಡಿ ಕ್ಷೇತ್ರದ ಪರಮ ಪವಿತ್ರವಾಗಿರತಕ್ಕಂಥ ರಂಗನಾಥ ಸ್ವಾಮಿ, ಸಾವನದುರ್ಗದ ನರಸಿಂಹ ಸ್ವಾಮಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ಮಾಗಡಿ ವಿಧಾನಸಭಾ ಕ್ಷೇತ್ರದ ವಿಜಯ ಸಂಕಲ್ಪ ಯಾತ್ರೆಯ ನೇತೃತ್ವವನ್ನು ವಹಿಸಿರುವ ಇಡೀ ರಾಜ್ಯದಲ್ಲಿ ಕಂದಾಯ ಸಚಿವರಾಗಿ ಗ್ರಾಮ ಗ್ರಾಮಗಳ ದರ್ಶನವನ್ನು ಮಾಡಿ ಹಕ್ಕಿಲ್ಲದೆ ಇರತಕ್ಕಂಥ ಬಂಜಾರ ಸಮುದಾಯಗಳಿಗೆ ಹಕ್ಕು ಪತ್ರಗಳನ್ನು ನೀಡಿದ ದೇಶದ ಏಕೈಕ ಕಂದಾಯ ಸಚಿವರಾಗಿರ್ತಕ್ಕಂಥ ಆರ್ ಅಶೋಕ್ ಅವರೇ, ರಾಮನಗರ ಜಿಲ್ಲೆಯನ್ನ ಪರಿವರ್ತನೆ ಮಾಡಿ ರಾಮನಗರ ಜಿಲ್ಲೆಯ ಅಭಿವೃದ್ಧಿಯ ಹರಿಕಾರರಾಗಿ ನಿತ್ಯ ನಿರಂತರವಾಗಿ ರಾಮನಗರ ಕ್ಷೇತ್ರಕ್ಕೆ ಯೋಜನೆಗಳನ್ನು ತಂದಿರುವ, ರಾತ್ರಿ ಹಗಲು ಈ ಕ್ಷೇತ್ರಕ್ಕಾಗಿ ದುಡಿದಿರುವ, ಹತ್ತಾರು ಕನಸುಗಳ ಮುಖಾಂತರ ರಾಮನಗರ ಕ್ಷೇತ್ರದಲ್ಲಿ ರಾಮ ಮಂದಿರದ ನಿರ್ಮಾಣಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಅಶ್ವಥ್ ಅವರೇ, ನಮ್ಮ ಜೊತೆ ಇರ್ತಕ್ಕಂಥ ಜಿಲ್ಲೆಯ ಅಧ್ಯಕ್ಷರೇ, ನಮ್ಮ ಟೀಮ್ನ ಜೊತೆಯಲ್ಲಿರ್ತಕ್ಕಂಥ ರಾಜ್ಯದ SC ಮೋರ್ಚಾದ ಅಧ್ಯಕ್ಷರು, ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಮಿತ್ರ ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಇನ್ನೋರ್ವ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ದೇವೇಗೌಡ ಅವರೇ, ಈ ಕ್ಷೇತ್ರದಲ್ಲಿ ಲೋಕಸಭೆಗೆ ಸ್ಪರ್ಧೆಯನ್ನ ಮಾಡಿ ಹೋರಾಟವನ್ನ ಕೊಟ್ಟ ಇವತ್ತು ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಅವರೇ, ಬ್ರಾಹ್ಮಣ ನಿಗಮದ ಅಧ್ಯಕ್ಷ ಆಗಿರ್ತಕ್ಕಂಥ ಚಿದಾನಂದ ಮೂರ್ತಿ ಅವರೇ, ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತ ಎಲ್ಲ ಪ್ರಮುಖರೇ, ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಮಲವನ್ನು ಅರಳಿಸಬೇಕು, ಅದರ ಮುಖಾಂತರ ಅಭಿವೃದ್ಧಿಯ ಸಾರವನ್ನು ಅನುಭವಿಸಬೇಕು ಎಂದು ಬಂದಿರತಕ್ಕಂಥ ಎಲ್ಲ ಮತದಾರ ದೇವರುಗಳಿಗೂ ನಾನು ಪ್ರಣಾಮಗಳನ್ನು ಅರ್ಪಿಸ್ತೇನೆ. ಕಾರ್ಯಕರ್ತ ದೇವರುಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಾಧ್ಯಮದ ಮಿತ್ರ, 2 ದಿನಗಳ ಹಿಂದೆ 3 ರಾಜ್ಯಗಳ ಚುನಾವಣೆಗಳು ನಡೆದವು. ನಗಾಲ್ಯಾಂಡ್, ತ್ರಿಪುರಾ, ಮೇಘಾಲಯ 3 ರಾಜ್ಯ
ರಾಜ್ಯಗಳ ಫಲಿತಾಂಶ ಬಂತು. ಫಲಿತಾಂಶದಲ್ಲಿ 3 ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಂದಿದೆ. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಂದಿದೆ ಬಂಧುಗಳೇ. ನಾಗಾಲ್ಯಾಂಡ್ ನಲ್ಲಿ ಕಾಂಗ್ರೆಸ್ ಶೂನ್ಯ ಸ್ಥಾನಕ್ಕೆ ಹೋಗಿದೆ, ಶೂನ್ಯ ಸ್ಥಾನಕ್ಕೆ ಹೋಗಿದೆ ಬಂಧುಗಳೇ. ಇದೇ ಉತ್ತರ ಕರ್ನಾಟಕದಲ್ಲಿ ಬರೋದಿದೆ. ಮುಂದಿನ ಚುನಾವಣೆಯಲ್ಲಿ 150 ಸ್ಥಾನಗಳನ್ನು ಪಡೆದು ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕರ್ನಾಟಕದಲ್ಲಿ ಬರುತ್ತೆ. ಮತ್ತೆ ನಮ್ಮ ಸರ್ಕಾರ ಈ ಕ್ಷೇತ್ರದಲ್ಲಿ ಕಾರ್ಯವನ್ನು ಮಾಡುತ್ತೆ. ಗುಜರಾತ್ನಲ್ಲಿ ಭಾರತೀಯ ಜನತಾ ಪಾರ್ಟಿ, ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ, ಹರಿಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ, ಗೋವಾದಲ್ಲಿ ಭಾರತೀಯ ಜನತಾ ಪಾರ್ಟಿ, ಕಚ್ಚಿನಿಂದ ಕಾಮರೂಪದವರೆಗೆ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತೀಯ ಜನತಾ ಪಾರ್ಟಿಯ ಕಮಲ ಅರಳಿದೆ. ಕಾಂಗ್ರೆಸ್ ಮುಕ್ತ ಭಾರತ ನಿರ್ಮಾಣ ಆಗಿದೆ. ಕರ್ನಾಟಕದಲ್ಲೂ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮುಂದಿನ ಚುನಾವಣೆಯಲ್ಲಾಗುತ್ತೆ. ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಿರುದ್ಯೋಗಿಗಳಾಗ್ತಾರೆ. ನನಗೆ ವಿಶ್ವಾಸ ಇದೆ ಬಂಧುಗಳೇ. ಮೊನ್ನೆಯಿಂದ ನಮ್ಮ ಯಾತ್ರೆ ಪ್ರಾರಂಭ ಆಗಿದೆ. 4 ಯಾತ್ರೆಗಳು 4 ದಿಕ್ಕುಗಳಲ್ಲಿ ಪ್ರಾರಂಭ ಆಗಿದೆ. ನಾನು ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯನಿಗೆ ಸವಾಲ್ ಹಾಕ್ತೇನೆ. ತಾಕತ್ತಿದ್ರೆ ನಮ್ಮ ಅಶ್ವಮೇಧ ಈ ಕುದುರೆಯಿಂದ ನಿಲ್ಲಿಸುವ ತಾಕತ್ತು ತೋರಿಸಿ ನಿಮ್ಮನ್ನ ಈ ಬಾರಿ ನಾವು ಈ ಕ್ಷೇತ್ರದಿಂದ ಓಡಿಸ್ತೀವಿ. ಇವತ್ತು ನಾನು ಚನ್ನಪಟ್ಟಣದಿಂದ ನಮ್ಮ ಯಾತ್ರೆ ಪ್ರಾರಂಭ ಆಗಿದೆ. ಚನ್ನಪಟ್ಟಣದಲ್ಲಿ 10-20 ಸಾವಿರ ಜನ ನಮ್ಮ ವಿಜಯ ಸಂಕಲ್ಪ ಯಾತ್ರೆಯಿಂದ ಅಶೋಕ್ ಅವರನ್ನ, ಅಶ್ವತ್ಥ ನಾರಾಯಣ ಯೋಗೇಶ್ವರನ ನೇತೃತ್ವದಲ್ಲಿ ಸ್ವಾಗತ ಮಾಡಿದ್ದನ್ನ ಕಂಡಾಗ ಚನ್ನಪಟ್ಟಣದಲ್ಲಿ ಜೆಡಿಎಸ್ ಧೂಳೀಪಟ ಆಗಿದೆ. ಮಾಗಡಿಯಲ್ಲಿ ಈಗ ನೀವು ಸೇರಿರುವ ಸಂಖ್ಯೆಯನ್ನು ಕಂಡಾಗ ಜೆಡಿಎಸ್ ಈ ಬಾರಿ ಅರಬ್ಬಿ ಸಮುದ್ರದ ಒಳಗೆ ಸೇರುತ್ತೆ. ಭಾರತೀಯ ಜನತಾ ಪಾರ್ಟಿಯ ಕಮಲ ಅರಳುತ್ತೆ. ಭಾರತೀಯ ಜನತಾ ಪಾರ್ಟಿ. ನಾನು ಬಂದಾಗ ಹೇಳಿದ್ರು, ರಾಮನಗರ ನಿಮ್ಮದಲ್ಲ, ಚನ್ನಪಟ್ಟಣ ನಿಮ್ಮದಲ್ಲ, ಮಾಗಡಿ ನಿಮ್ಮದಲ್ಲ. ಆದ್ರೆ ಇವತ್ತು ನಾನು ಹೇಳ್ತೇನೆ, ದೇವೇಗೌಡರೇ, ಕುಮಾರಸ್ವಾಮಿ ಅವರೇ, ಮುಂದಿನ ದಿನಗಳಲ್ಲಿ ರಾಮನಗರ ನಿಮ್ಮದಲ್ಲ, ಚನ್ನಪಟ್ಟಣ ನಿಮ್ಮದಲ್ಲ, ಮಾಗಡಿ ನಿಮ್ಮದಲ್ಲ. ಆ 3 ಕಮಲದ ಪಾಲಾಗುತ್ತೆ. ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಪಾಲಾಗುತ್ತೆ. ಈ ಕ್ಷೇತ್ರದಲ್ಲಿ ನಮ್ಮ ಧ್ವಜ ಹಾರುತ್ತೆ. ಹಾಗಾಗಿ ವಿಶ್ವಾಸ ಇದೆ. ಈ ಕ್ಷೇತ್ರದ ಅಭಿವೃದ್ಧಿಗೆ ಮಹಾಪೂರ್ವವನ್ನು ಕೊಡುಗೆಯನ್ನು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕೊಟ್ಟಿದೆ. ಬಂಧುಗಳ ಪರಿವರ್ತನೆಯ ಕಾಲ ಪ್ರಾರಂಭ ಆಗಿದೆ. ಒಂದು ಕಾಲಘಟ್ಟಗಳಿತ್ತು. ಇಂದಿರಾ ಗಾಂಧಿಯ ಕಾಲಘಟ್ಟದಲ್ಲಿ ಒಂದು ಮಾತನ್ನು ಹೇಳ್ತಿದ್ರು, ಲೈಟ್ ಕಂಬವನ್ನು ಕಾಂಗ್ರೆಸ್ ಅಲ್ಲಿ ನಿಲ್ಲಿಸಿದ್ರೆ ಕಾಂಗ್ರೆಸ್ ಗೆಲ್ಲುತ್ತೆ. ಆದ್ರೆ ಬಂಧುಗಳೇ ಯೋಚನೆ ಮಾಡಿ, ಇವತ್ತು ಅಮೇಠಿಯಲ್ಲಿ ರಾಹುಲ್ ಗಾಂಧಿ ನಿಲ್ಲೋದಕ್ಕೆ ಹಿಂದೆ ಮುಂದೆ ನೋಡಿ. ವಯನಾಡಿಗೆ ಒಂದು ಕೇರಳದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಕಾಂಗ್ರೆಸ್ನ ಅಧ್ಯಕ್ಷ ಖರ್ಗೆ ಸೋತೇ ಹೋದರು. ಇಡೀ ದೇಶದಲ್ಲಿ ಇವತ್ತು ಕಮಲ ಅರಳಿದೆ. ಕಾಂಗ್ರೆಸ್ ಮುಕ್ತ ಆಗಿದೆ. ಇಂದಿರಾ ಗಾಂಧಿಯ ಕಾಲದ ಕಾಂಗ್ರೆಸ್ ಇಲ್ಲ. ಹಾಗಾಗಿ ಕಾರಣ ಬಂಧುಗಳ ಮೊನ್ನೆ ನೀವು ನೋಡಿರ್ಬೋದು, ಪಾಕಿಸ್ತಾನದ ಜನ ಮಾರ್ಗಕ್ಕೆ ಬಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಪಾಕಿಸ್ತಾನ ಉಳಿಬೇಕು ಅಂತ ಆದ್ರೆ ಪಾಕಿಸ್ತಾನಕ್ಕೆ ನರೇಂದ್ರ ಮೋದಿ ಅಂತ ಪ್ರಧಾನಿ ಬೇಕು. ಪ್ರಧಾನಿ ಭಾರತಕ್ಕೆ ಬೇಕು. ಭಾರತದ ಪ್ರಧಾನಿ ಪಾಕಿಸ್ತಾನಕ್ಕೆ ಬೇಕು. ಪಾಕಿಸ್ತಾನದ ಗಲ್ಲಿಯಲ್ಲಿ ಹೇಳ್ತಾರೆ. ಪಾಕಿಸ್ತಾನದ ಜನ ಹೇಳ್ತಾರೆ, ನಮ್ಮನ್ನ ಭಾರತಕ್ಕೆ ಸೇರಿಸಿ. ಊಟಕ್ಕಿಲ್ಲ, ಆಹಾರಕ್ಕಿಲ್ಲ, ಹಾಗಾಗಿ ಬದುಕು ಕಷ್ಟ ಆಗಿದೆ. ನಮ್ಮನ್ನ ಭಾರತಕ್ಕೆ ಸೇರಿಸಿ, ನರೇಂದ್ರ ಮೋದಿ ಆಡಳಿತ ಪಾಕಿಸ್ತಾನಕ್ಕೆ ಕೊಡಿ. ಅಲ್ಲಿಯ ಜನ ಹೇಳ್ತಾರೆ. ಅಮೆರಿಕದ ಅಧ್ಯಕ್ಷ ಉಲ್ಲೇಖ ಮಾಡ್ತಾರೆ, ಜಗತ್ತಿನ ಎಲ್ಲ ದೇಶಗಳ ಜೊತೆ ಪೈಪೋಟಿ ಮಾಡಬಲ್ಲ, ಅಮೆರಿಕವನ್ನ ಹಿಂದಕ್ಕೆ ಬಲ್ಲ ದೇಶ ಇದ್ರೆ ಅದು ಭಾರತ, ನಾಯಕತ್ವ ಇದ್ರೆ ನರೇಂದ್ರ ಮೋದಿ ಅಂತ ಅಮೆರಿಕದ ಅಧ್ಯಕ್ಷ ಹೇಳ್ತಾರೆ. ಈ ಜಗತ್ತಿಗೆ ಶಾಂತಿಯ ಮಂತ್ರದ ಪಠಣ ಮಾಡತಕ್ಕಂಥ ಶಕ್ತಿ ಇದ್ರೆ ಅದು ನರೇಂದ್ರ ಮೋದಿಗೆ ಅಂತ ಜಪಾನ್ನ ಅಧ್ಯಕ್ಷ ಹೇಳ್ತಾರೆ. ಪರಿವರ್ತನೆ ಆಗ್ತಾ ಇದೆ. ಜಗತ್ತು ಭಾರತ ಕಡೆಗೆ ನೋಡ್ತಾ ಇದೆ. ಜಗತ್ತಿನ ಜನ ಭಾರತ ಕಡೆ ನೋಡ್ತಾ ಇದ್ದಾರೆ. ಜಗತ್ತು ಇವತ್ತು ಶಾಂತಿಯ ಮಂತ್ರದ ಪಠಣವನ್ನು ಹೇಳಿದ್ರೆ ಜಗತ್ತು ಕೇಳುತ್ತೆ. ಬಂಧುಗಳೇ, ನಾನು ನರೇಂದ್ರ ಮೋದಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಇಷ್ಟು ಸಾವಿರ ಸಂಖ್ಯೆಯಲ್ಲಿ ಈ ಮಾಗಡಿಯ ಜನ ಬಿಡದಿಯಲ್ಲಿ ಸೇರ್ಬೇಕು ಅಂತ ಆದ್ರೆ ನರೇಂದ್ರ ಮೋದಿ ಕಾರಣ. ಕೋವಿಡ್ ನಲ್ಲಿ ನಮಗೆಲ್ಲರಿಗೂ ಲಸಿಕೆ ಕೊಟ್ಟರಲ್ಲ, ಆ ಲಸಿಕೆಯ ಕಾರಣಕ್ಕೋಸ್ಕರ ಮಾಸ್ಕ್ ಇಲ್ಲದೆ ನಾವು ಸೇರಿದ್ದೇವೆ. ಜಗತ್ತಿನ ಯಾವ ದೇಶದಲ್ಲೂ ಲಸಿಕೆ ಕಂಡು ಹುಡುಕದೇ ಇದ್ದಾಗ ಭಾರತ
ಪ್ರಧಾನಮಂತ್ರಿಯ ಪ್ರೇರಣೆಯಿಂದ ವಿಜ್ಞಾನಿಗಳು ಲಸಿಕೆಯನ್ನು ಕಂಡು ಹುಡುಕಿದರು. ಜಗತ್ತಿನ 100 ದೇಶಗಳಿಗೆ ಲಸಿಕೆಯನ್ನು ಕೊಟ್ಟ ದೇಶ ಭಾರತ. ಅದ್ಯಾಕೆ? 150 ಕೋಟಿ ಜನರಿಗೆ 200 ಕೋಟಿ ಲಸಿಕೆಯನ್ನ, 2 ಲಸಿಕೆಯನ್ನ ಉಚಿತವಾಗಿ ಕೊಟ್ಟ ದೇಶ ಭಾರತ. ನಾನಿಲ್ಲಿರ್ತಕ್ಕಂಥ ತಾಯಂದಿರಲ್ಲಿ ಪ್ರಶ್ನೆ ಮಾಡ್ತೇನೆ, ನಿಮಗೆ ಲಸಿಕೆಯನ್ನು ಕೊಟ್ಟಿದ್ದಾರಾ ಇಲ್ವಾ? ಕೋವಿಡ್ ಲಸಿಕೆಯನ್ನು ಕೊಟ್ಟಿದ್ರೆ ಅದು ನರೇಂದ್ರ ಮೋದಿ ಸರ್ಕಾರ. ಯೋಚನೆ ಮಾಡಿ, ಎಲ್ಲಿಯಾದ್ರೂ ಕೋವಿಡ್ ಬಂದಿರತಕ್ಕಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಮನಮೋಹನ್ ಸಿಂಗ್ ಇರ್ತಿದ್ರು, ಏನಾಗ್ತಿತ್ತು? ಬಂಧುಗಳೇ, ಮನಮೋಹನ್ ಸಿಂಗ್ ಇರ್ತಿದ್ರೆ ಲಸಿಕೆಯನ್ನು ಕಂಡು ಹುಡುಕ್ತಿರ್ಲಿಲ್ಲ. ಲಸಿಕೆಯನ್ನು ಕಂಡು ಹುಡುಕಿದ್ರು ಸಮೇತ ಮೊದಲಿಗೆ ಸೋನಿಯಾ ಗಾಂಧಿಗೆ ಕೊಡ್ತಿದ್ರು, 2ನೇ ಲಸಿಕೆಯನ್ನ ಪ್ರಿಯಾಂಕಾ ಗಾಂಧಿಗೆ ಕೊಡ್ತಿದ್ರು, 3ನೇ ಲಸಿಕೆಯನ್ನ ರಾಹುಲ್ ಗಾಂಧಿಗೆ ಕೊಡ್ತಿದ್ರು, 4ನೇ ಲಸಿಕೆಯನ್ನ ವಾದ್ರಾಣ್ಗೆ ಕೊಡ್ತಿದ್ರು. ಉಳಿದ್ರೆ ಮನಮೋಹನ್ ಸಿಂಗ್ಗೆ, ಸಿದ್ದರಾಮಣ್ಣನಿಗೆ, ಖರ್ಗೆಗೆ, DK ಶಿವಕುಮಾರ್ಗೆ ಕೊಡ್ತಿದ್ರು. ಇಲ್ಲದಿದ್ರೆ ಎಲ್ಲರೂ ಸ್ಮಶಾನಕ್ಕೆ ಹೋಗ್ತಿದ್ರು. ನರೇಂದ್ರ ಮೋದಿ ಹಾಗೆ ಮಾಡಿಲ್ಲ. ಲಸಿಕೆಯನ್ನು ಕಂಡು ಹುಡುಕಿದ ತಕ್ಷಣ ನಮ್ಮೆಲ್ಲರ ಪ್ರಾಣದ ರಕ್ಷಣೆಯನ್ನು ಮಾಡಿರ್ತಕ್ಕಂಥ ವೈದ್ಯರಿಗೆ ಮೊದಲಿಗೆ ಕೊಟ್ಟರು, ದಾದಿಯರಿಗೆ ಮೊದಲಿಗೆ ಕೊಟ್ಟರು, ಆಶಾ ಕಾರ್ಯಕರ್ತೆಯರಿಗೆ ಮೊದಲಿಗೆ ಕೊಟ್ಟರು, ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೊದಲು ಕೊಟ್ಟರು. ಆ ನಂತರ 60 ವರ್ಷ ಮೇಲ್ಪಟ್ಟವರಿಗೆ ಕೊಟ್ಟರು. ನಂತರ ನರೇಂದ್ರ ಮೋದಿ ತಗೊಂಡ್ರು. ಇದು ನರೇಂದ್ರ ಮೋದಿಯ ಸರ್ಕಾರ, ಇದು ನರೇಂದ್ರ ಮೋದಿ. ಏನ್ ಹೇಳಿದ್ರು ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಹೇಳಿದ್ರು, ಲಸಿಕೆ ತಗೋಬೇಡಿ ಮಕ್ಕಳಾಗುವುದಿಲ್ಲ, ಲಸಿಕೆ ತಗೋಬೇಡಿ ಮಕ್ಕಳಾಗುವುದಿಲ್ಲ, ಲಸಿಕೆ ತಗೋಬೇಡಿ ಮಕ್ಕಳಾಗುವುದಿಲ್ಲ. ಆದ್ರೆ ರಾತ್ರಿ ಹೋಗಿ ಕದ್ದು ಲಸಿಕೆಯನ್ನ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ತಗೊಂಡ್ರು. ಅದಕ್ಕೆ ಮೊನ್ನೆ ನಮ್ಮ ಮಂಜುನಾಥ್ ಅಂತ ಹೇಳುವಂತ ಒಬ್ಬ MLC ಹೇಳಿದ್ರು, ಅದಕ್ಕೆ ರಾಹುಲ್ ಗಾಂಧಿ ಮದುವೆ ಆಗಿಲ್ಲ, ಹೇಗೂ ಮಕ್ಕಳಾಗುವುದಿಲ್ಲ. ಬಂಧುಗಳೇ, ಇವತ್ತು ನಮ್ಮ ಜೀವನ ರಕ್ಷಣೆಯನ್ನ ಕೋವಿಡ್ನ ಸಂದರ್ಭದಲ್ಲಿ ಮಾಡಿದ್ದು ನರೇಂದ್ರ ಮೋದಿ ಸರ್ಕಾರ ಅಲ್ವಾ? ಮೊನ್ನೆ ನಾನು ಬಿಜಾಪುರದಲ್ಲಿ ಹೋಗಿದ್ದೆ. ಅಲ್ಲಿ ಫಲಾನುಭವಿಗಳ ಸಭೆಯನ್ನ ಸೇರಿಸಿದ್ದೆ. ನಾನು ಜಗತ್ತಿನ ವಿಷಯವನ್ನು ಹೇಳಿಕ್ಕೆ ಹೋಗುವುದಿಲ್ಲ. ಭಾರತದಲ್ಲಿ ಆಗಿರುವ ಪರಿವರ್ತನೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅಶೋಕ್ ಮತ್ತು ಅಶ್ವಥ್ ನಾರಾಯಣ್ ಮುಂದುವರಿಸ್ತಾರೆ. ಬಂಧುಗಳೇ, ಯೋಚನೆ ಮಾಡಿ, ಆ ಸಭೆಗೆ ಹೋದಾಗ ಲಾಭಾರ್ಥಿಗಳ ಸಭೆ ಅದು. 80 ಜನ ತಾಯಂದಿರು ಸೇರಿದ್ರು. ಅದರಲ್ಲಿ ಒಬ್ಬರು ತಾಯಿ ಮುದುಕಿ ಇದ್ರು. ಆ ಮುದುಕಿ ನನ್ನನ್ನು ನಗ್ನಾಗ್ತಾ ಸ್ವಾಗತ ಮಾಡಿದ್ರು. ನಗ್ನಾಗ್ತಾ ಸ್ವಾಗತ ಮಾಡಿ ನನ್ನ ಚಾರಿಟ್ಟು ಕೂತ್ಕೊಳಿಸಿದ್ರು. ನಾನು ತಾಯಿಯಲ್ಲಿ ಕೇಳಿದೆ, ತಾಯಿ ನಮಸ್ಕಾರ, ಯಾಕೆ ತಾಯಿ ನೀನು ಆನಂದದಲ್ಲಿದ್ದೀಯಾ? ಆ ತಾಯಿ ಏನು ಹೇಳಿದ್ರು ಗೊತ್ತಾ? ಮಗ, ನನಗೆ 80 ವರ್ಷ ಆಯ್ತು. 80 ವರ್ಷ ನನಗೆ ಆಯ್ತು. 60 ವರ್ಷ ಇದ್ದವರ ಮನೆ ಬಾಗಿಲಿಗೆ ಅರ್ಜಿ ಹಿಡ್ಕೊಂಡು ಹೋದೆ. ನನಗೆ ಒಬ್ಬನು ಮನೆಯನ್ನ ಕೊಟ್ಟಿಲ್ಲ. ಮೊನ್ನೆ ನನಗೆ ಆ ಮನೆ ಬಂದಿದೆ, ಗೃಹ ಪ್ರವೇಶ ಆಗಿದೆ. ಮನೆಯನ್ನ ಕೊಟ್ಟದ್ದು ನರೇಂದ್ರ ಮೋದಿಯ ಪುಣ್ಯಾತ್ಮ. ಅದಕ್ಕೋಸ್ಕರ ನಾನು ಅವರಿಗೆ ಅಭಿನಂದನೆ ಸಲ್ಲಿಸೋದಕ್ಕೋಸ್ಕರ ಬಂದಿದ್ದೆ. ತಾಯಿ ಇನ್ನೇನು ಸಿಕ್ಕಿದೆ ಅಂತ ಕೇಳಿದೆ. ಆ ತಾಯಿ ಬಹಳ ಸುಂದರವಾಗಿ ಹೇಳಿದ್ರು, ಅಣ್ಣ ನನ್ನ ಮನೆಗೆ ಬಾ. ನನ್ನ ಮನೆಯ ಲೈಟ್ ನೋಡು ನರೇಂದ್ರ ಮೋದಿ ಕೊಟ್ಟರು. ನಮ್ಮ ಮನೆಯ ನಲ್ಲಿ ಇದೆಯಲ್ಲ ನೀರು ನರೇಂದ್ರ ಮೋದಿ ಕೊಟ್ಟರು. ನನ್ನ ಮನೆಯಲ್ಲಿ ಅಡಿಗೆಗೆ ಅನಿಲ ಇದೆ, ಗ್ಯಾಸ್ ಇದೆ, ನರೇಂದ್ರ ಮೋದಿ ಕೊಟ್ಟರು. ಅದು ಯಾಕನ್ನ ನನ್ನ ಮನೆಯ ಡಬ್ಬದಲ್ಲಿರುವ ಅಕ್ಕಿಯು ನರೇಂದ್ರ ಮೋದಿ ಕೊಟ್ಟರು. ನನ್ನ ಮನೆಯ ಹೊರಗಿನ ಶೌಚಾಲಯ ನರೇಂದ್ರ ಮೋದಿ ಕೊಟ್ಟರು. ಅದು ಯಾಕೆ? ನನ್ನ ಮೊಮ್ಮಗಳು ಮೊನ್ನೆ ಹೆರಿಗೆ ಆಯಿತು, ಆಸ್ಪತ್ರೆಯಿಂದ ಬಂದಾಗ 6,000 ರೂಪಾಯಿ ಮಾತ್ರ ಒಂದೆಯಲ್ಲಿ ನರೇಂದ್ರ ಮೋದಿ ಹಾಕಿದ್ದಾರೆ. ಆ ಪುಣ್ಯಾತ್ಮ ಇನ್ನೂ 100 ವರ್ಷ ಬದುಕಿ ಈ ದೇಶವನ್ನು ಮುನ್ನಡೆಸಲಿ ಅಂತ ತಾಯಿ. ಹಾಗಾಗಿ ಹೇಳಿದೆ, ಈ ದೇಶದಲ್ಲಿ ಗರೀಬಿ ಹಟಾವೋ ಕಾಂಗ್ರೆಸ್ ಹೇಳಿತ್ತು, ಆದ್ರೆ ಗರೀಬಿ ಹಟಾವೋ ಕಾಂಗ್ರೆಸ್ ಮಾಡಿಲ್ಲ. ಈ ದೇಶದ ಗರೀಬಿ ಹಟಾವು ಮಾಡಿದ್ದು ನರೇಂದ್ರ ಮೋದಿ. ಬಂಧುಗಳೇ, ಇವತ್ತು ಬಡವರ ಕಲ್ಯಾಣ ನಮ್ಮ ಭಾರತೀಯ ಜನತಾ ಪಾರ್ಟಿಯ ತೀರ್ಮಾನ. ಬಡವರ ಕಲ್ಯಾಣ ನಮ್ಮ ಯೋಚನೆ, ಬಡವರ ಕಲ್ಯಾಣ ನಮ್ಮ ಯೋಜನೆ. ಹಾಗಾಗಿ ಇವತ್ತು ಆಯುಷ್ಮಾನ್ ಭವದ ಅಡಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಯೋಜನೆಗಳು ಬಂದಿದ್ದಾವೆ. ಹಾಗಾಗಿ ಬಂಧುಗಳೇ, ಇವತ್ತು ಡಬಲ್ ಇಂಜಿನ್ ಸರ್ಕಾರ ಅದ್ಭುತ ಕೆಲಸವನ್ನು ಮಾಡ್ತಾ ಇದೆ. ಈ ರಾಜ್ಯದಲ್ಲಿ ಮೊದಲ ಬಾರಿಗೆ ರೈತರ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಯಡಿಯೂರಪ್ಪನವರು. ಸಂಧ್ಯಾ ಸುರಕ್ಷಾ ಯೋಜನೆಯಿಂದ ಕೊಟ್ಟದ್ದು ಯಡಿಯೂರಪ್ಪನವರು. ಭಾಗ್ಯಲಕ್ಷ್ಮಿ ಯೋಜನೆಯಿಂದ ಕೊಟ್ಟದ್ದು ಯಡಿಯೂರಪ್ಪನವರು. ಶಾಲೆಗೆ ಹೋಗುವ ಮಕ್ಕಳಿಗೆ ಸೈಕಲ್ ಕೊಟ್ಟದ್ದು ಯಡಿಯೂರಪ್ಪನವರು. ಹಾಲು ಕರೆಯುವ ತಾಯಂದಿರಿಗೆ 4 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಟ್ಟದ್ದು ಯಡಿಯೂರಪ್ಪನವರು. ಬಂಧುಗಳೇ, ಶಾಲೆಗೆ ಹೋಗುವ ರೈತರ ಮಕ್ಕಳಿಗೆ 11 ಲಕ್ಷ ಮಕ್ಕಳಿಗೆ ರೈತ ವಿದ್ಯಾನಿಧಿಯನ್ನು ಕೊಟ್ಟ ದೇಶದ ಏಕೈಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. 11 ಲಕ್ಷ ವಿದ್ಯಾರ್ಥಿಗಳಿಗೆ ರೈತ ವಿದ್ಯಾನಿಧಿಯನ್ನು ಕೊಟ್ಟರು. ಬಂಧುಗಳೇ, ನಾನು ಅಶೋಕ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಹಳ್ಳಿಯಲ್ಲಿರ್ತಕ್ಕಂಥ ಮನೆಯ ಮಂದಿಗಳಿಗೆ, ಕಷ್ಟದಲ್ಲಿರ್ತಕ್ಕಂಥ ಕಾಡಿನ ಜನಾಂಗಗಳಿಗೆ ಹಕ್ಕುಪತ್ರ ಕೊಟ್ಟ ಈ ರಾಜ್ಯದ, ಈ ದೇಶದ ಮೊದಲ ಕಂದಾಯ ಸಚಿವ ಅಶೋಕ್. ಬೊಮ್ಮಾಯಿ ಸರ್ಕಾರ ಕಂದಾಯ ಗ್ರಾಮಗಳಾಗಿ ಪರಿವರ್ತನೆ ಮಾಡಿದರು. ಹಳ್ಳಿಯಲ್ಲಿರ್ತಕ್ಕಂಥ ಮನೆಗಳಿಗೆ ಹಕ್ಕುಪತ್ರಗಳನ್ನು ಕೊಡತಕ್ಕಂಥ
ಅಶ್ವಥ್ ನಾರಾಯಣ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ರಾಮನಗರದ ಅಭಿವೃದ್ಧಿಗೆ ಕಟಿಬದ್ಧರಾಗಿದ್ದಾರೆ. ರಾಮನಗರ ಪೂಜೆಯನ್ನು ಸಲ್ಲಿಸುವ ಮುಖಾಂತರ ರಾಮನಗರವನ್ನು ಪರಿವರ್ತನೆ ಮಾಡತಕ್ಕಂಥ ಸಂಕಲ್ಪ ನಮ್ಮ ಸರ್ಕಾರದ ಸಂಕಲ್ಪ. ಬಂಧುಗಳೇ, ರಾಮನಗರ ಬಹಳ ಹಿಂದೆ ಉಳಿದಿದೆ. ಇದನ್ನು ಮುಂದೆ ತರತಕ್ಕಂಥ ಪ್ರಯತ್ನಗಳನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ. ಡಬಲ್ ಇಂಜಿನ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ನೀವು ನೋಡಿರಬಹುದು, ಮೈಸೂರು ಬೆಂಗಳೂರು ರಸ್ತೆ, ಚತುಷ್ಪಥ ರಸ್ತೆಗಳ ಕಾಮಗಾರಿಗಳು ದಶಪಥ ರಸ್ತೆಗಳ ಕಾಮಗಾರಿಗಳು ಪೂರ್ತಿಯಾಗಿದೆ. 12ನೇ ತಾರೀಕು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಂದು ಉದ್ಘಾಟನೆಯಿಂದ ಮಾಡ್ತಾರೆ. ನನಗೆ ವಿಶ್ವಾಸ ಇದೆ. ಬಂಧುಗಳೇ, ನಿಮ್ಮಲ್ಲಿ ಪ್ರಶ್ನೆ ಇದೆ. ನಂದು ರಾಮನಗರ ದೇಶದಲ್ಲಿ ಅಭಿವೃದ್ಧಿಯ ನಗರವಾಗಿ ಪರಿವರ್ತನೆ ಆಗಬೇಕೋ ಬೇಡವೋ? ರಾಮನಗರವನ್ನು ಪರಿವರ್ತನೆ ಮಾಡಬೇಕೋ ಬೇಡವೋ? ಸ್ಮಾರ್ಟ್ ಸಿಟಿ ರಾಮನಗರಕ್ಕೆ ಬರಬೇಕೋ ಬೇಡವೋ? ನಗರ ಅಭಿವೃದ್ಧಿ ಆಗಬೇಕೋ ಬೇಡವೋ? ಹಾಗಿದ್ರೆ ಯೋಚನೆ ಮಾಡಿ ಬಂಧುಗಳೇ. ಎಷ್ಟು ವರ್ಷ ಕುಟುಂಬ ರಾಜಕಾರಣವನ್ನು ಆಳಿದ್ದೀರಿ, ಕುಟುಂಬ ರಾಜಕಾರಣವನ್ನು ತಾಳಿದ್ದೀರಿ, ಕುಟುಂಬ ರಾಜಕಾರಣವನ್ನು ಸಹಿಸಿದ್ದೀರಿ, ಕುಟುಂಬ ರಾಜಕಾರಣದ ಮುಖಾಂತರ ದ್ವೇಷದ ರಾಜಕಾರಣವನ್ನು ಕಂಡಿದ್ದೀರಿ. ಬಂಧುಗಳೇ, ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ, ರಾಷ್ಟ್ರವಾದದ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಿ ರಾಮನಗರವನ್ನು ಅಭಿವೃದ್ಧಿ ಮಾಡುವುದಕ್ಕೆ ನೀವು ಆಶೀರ್ವಾದ ಮಾಡಿ ಅಂತ ಕೇಳಲಿಕ್ಕೆ ಬಂದಿದ್ದೇನೆ. ನನಗೆ ವಿಶ್ವಾಸ ಇದೆ, ನೀವು ಹಾಕುವ ಒಂದೊಂದು ಮತವು ರಾಮನಗರವನ್ನು ಅಭಿವೃದ್ಧಿ ಮಾಡುತ್ತೆ. ಹಿಂದೆ ಹಾಕಿರುವ ಒಂದು ಮತ ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣಕ್ಕೆ ಕಾರಣೀಭೂತ ಆಗಿದೆ. ನೀವು ಹಾಕಿರುವ ಒಂದು ಮತ ಕಾಶಿ ಕಾರಿಡಾರ್ನ ಬದಲಾವಣೆ ಆಗಿದೆ. ನೀವು ಹಾಕಿರುವ ಒಂದು ಮತ ಮೈಸೂರು ಬೆಂಗಳೂರಿನ ದಶಪಥ ರಸ್ತೆಯಾಗಿ ಪರಿವರ್ತನೆ ಆಗಿದೆ. ನೀವು ಹಾಕಿರುವ ಒಂದು ಮತ ಈ ದೇಶದ 150 ಕೋಟಿ ಜನರನ್ನ ಕೋವಿಡ್ ನಲ್ಲಿ ಬದುಕಿಸಿದೆ. ಹಾಗಾಗಿ ನಿಮ್ಮಲ್ಲಿ ಆಶೀರ್ವಾದ ಕೇಳ್ತೇನೆ ಬಂಧುಗಳೇ. ಈ ಬಾರಿಯ ಚುನಾವಣೆಯಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಿ ಎಂದು ಕೇಳಲಿಕ್ಕೆ ಬಂದಿದ್ದೇನೆ. ಬಂಧುಗಳೇ, ನಮ್ಮ ವಿಜಯ ಸಂಕಲ್ಪ ಯಾತ್ರೆ 2ನೇ ದಿನ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ಸಾಧಿಸಿದೆ. ಚನ್ನಪಟ್ಟಣದಲ್ಲಿ 15 ಸಾವಿರಕ್ಕಿಂತ ಹೆಚ್ಚು ಜನ ಸೇರಿದ್ದಾರೆ. ಇವತ್ತು ಮಾಗಡಿಯ ಈ ಕ್ಷೇತ್ರದಲ್ಲಿ ಜನಸಾಗರವನ್ನು ಕಂಡಾಗ ಅದ್ಭುತವಾಗಿರ್ತಕ್ಕಂಥ ಪರಿವರ್ತನೆ ಇಲ್ಲಿ ಆಗಿದೆ. ಕೇಸರಿ ಮಯವಾಗಿರ್ತಕ್ಕಂಥ ಸಾಗರ ನಿರ್ಮಾಣ ಆಗಿದೆ. ಜನಸಾಗರದ ಮುಖಾಂತರ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಗೊತ್ತಾಗಿದೆ. ಪರಿವರ್ತನೆ ಆಗುತ್ತೆ. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಮತ್ತೆ ವಿಶ್ವಾಸ ಇರಲಿ.